ದಕ್ಷಿಣ ಕನ್ನಡ ಜಿಲ್ಲಾ ಕೊಟ್ಟಾರಿ ಸಮಾಜ ಸುಧಾರಕ ಸಂಘ ಹಾಗೂ ಕೊಟ್ಟಾರಿ ಯುವ ವೇದಿಕೆ ಆಶ್ರಯದಲ್ಲಿ ವಿದ್ಯಾರ್ಥಿ ವೇತನ ವಿತರಣೆ ಹಾಗೂ ಆಟಿಡುವಂಜಿ ದಿನ ಕಾರ್ಯಕ್ರಮ ಮಂಗಳೂರಿನ ಪಡೀಲ್ನಲ್ಲಿರುವ ಕೊಟ್ಟಾರ ಸಭಾಭವನದಲ್ಲಿ ನಡೆಯಿತು. ಎಸ್ಎಸ್ಎಲ್ಸಿ ಹಾಗೂ ಉನ್ನತ ವ್ಯಾಸಂಗ ಮಾಡುವ ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ, ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭ ಕೊಟ್ಟಾರಿ ಸಮಾಜದ ಯುವ ಪ್ರತಿಭೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನವಮಂಗಳೂರು ಬಂದರು ಬಳಕೆದಾರ ವೆಲ್ಫೇರ್ನ ಉಪಾಧ್ಯಕ್ಷ ಪ್ರತಾಪ್ ಶೆಟ್ಟಿ, ಡಾಕ್ಟರ್ ಸುಧೀರ್ ಹೆಗ್ಡೆ, ಉದಯ್ ಶೆಟ್ಟಿ, ಕೊಟ್ಟಾರಿ ಸಂಘದ ಗೌರವಾಧ್ಯಕ್ಷ ಪುರುಷೋತ್ತಮ್ ಕೆಟ್ಟಾರಿ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪಗಡ್ದು ಸುಕ್ಕಿ ಮುಟ್ಟ ಗೌಜಿ ಗಮ್ಮತ್ತು ಮಲ್ಪುಗೆ ಇಲ್ಲೋ ಕೆಲ ಮದುಮೆ ಬಾಯಿಗೆ ಮಾತು ಸೇರ್ದು ನಲಿಪುಗ ದಿನ ರಾತ್ರಿ ಮಾತೇರ್ಲ ತುಳಸಿ ಮೆನು